ಮನೆಯಲ್ಲಿ ಓದುವಂಥ ಅಥವಾ ಶಾಲೆಗೆ ಹೋಗುವಂಥ ಮಕ್ಕಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಮಕ್ಕಳನ್ನು ಈ ಜಾಗಕ್ಕೆ ಒಂದು ಸರಿ ಆದರೂ ನೀವು ಕರ್ಕೊಂಡು ಹೋಗಲೇಬೇಕು ಅಂತ ಒಂದು ಅದ್ಭುತವಾಗಿರುವಂಥ ವಿಶಿಷ್ಟವಾಗಿರುವಂಥ ಜಾಗದ ಪರಿಚಯ ಇವತ್ತು ನಾನು ನಿಮಗೆ ಮಾಡಿಕೊಡ್ತಾ ಇದ್ದೇನೆ. ಇವತ್ತೊಂದು ತುಂಬಾ ವಿಶೇಷವಾಗಿರುವಂಥ ಒಂದು ವಿಶಿಷ್ಟವಾಗಿರುವಂಥ ಜಾಗಕ್ಕೆ ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಥ್ಯಾಂಕ್ಸ್ ಎಲ್ರಿಗೂ. ನಿಮಗೆ ಟ್ರಾವೆಲ್ ಮಾಡೋದು ಇಷ್ಟ, ಮಕ್ಕಳನ್ನು ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಬೇಕು, ಅವರಿಗೆ ಏನಾದರೂ ಹೊಸತನ ತೋರಿಸ್ಬೇಕು ಅನ್ನೋರಾಗಿದ್ದರೆ ಖಂಡಿತವಾಗ್ಲೂ ಒಂದು ಸರಿ ಮಕ್ಕಳನ್ನು ಈ ಜಾಗಕ್ಕೆ ಕರ್ಕೊಂಬನ್ನಿ. ಖಂಡಿತವಾಗ್ಲೂ ನೀವು ಕರ್ಕೊಂಡು ಬರಲೇಬೇಕು. ಮೈಸೂರು ಮತ್ತು ಬೆಂಗಳೂರು ಹೈವೇಯಲ್ಲಿ ರಾಮನಗರದ ಪಕ್ಕ, ರಾಮನಗರದಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿ ಈ ಜಾನಪದ ಲೋಕ ಅಂತ ಒಂದು ಪ್ಲೇಸ್ ಇದೆ. ನಿಮ್ಮಲ್ಲಿ ಕೆಲವರಿಗಾದರೂ ಗೊತ್ತಿರುತ್ತೆ, ಕೆಲವರಾದರೂ ಹೋಗಿರ್ತೀರಾ. ಹೋಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ಈ ವಿಡಿಯೋನ ಒಂದ್ಸರಿ ನೋಡಿ ಖಂಡಿತವಾಗ್ಲೂ ಹೋಗಿ ಬನ್ನಿ. ಯಾಕಂತಂದರೆ ಅಷ್ಟೊಂದು ಅದ್ಭುತವಾಗಿದೆ. ನೀವು ನೋಡಬೇಕಾಗಿರೋದು, ನೀವು ಕಲಿಬೇಕಾಗಿರುವಂಥದ್ದು, ಹಾಗೆಯೇ ಮಕ್ಕಳಿಗೆ ಕಳಿಸ್ಬೇಕಾಗಿರುವಂಥ ತುಂಬ ವಿಸ್ಮಯಗಳೇ ಈ ಜಾನಪದ ಲೋಕದಲ್ಲಿ ಇದೆ ಅಂತ ಹೇಳ್ಬೋದು. ಇದನ್ನ ಆ್ಯಕ್ಚುಲಾಗಿ ಒಬ್ಬರು IAS ಆಫೀಸರ್ ಅಥವಾ ಅವರು ಸಾಹಿತಿ ಕೂಡ ಆಗಿದ್ರು ಮತ್ತು ಜಾನಪದ ಕಲೆಗಳಲ್ಲಿ ವಿಶಿಷ್ಟ ಆಸಕ್ತಿ ಇದ್ದಂತಹ DSL ನಾಗೇಗೌಡ ಅನ್ನೋರು ಸ್ಥಾಪನೆ ಮಾಡಿರುವಂಥದ್ದು. ಸುಮಾರು ಒಂದು 15 ಎಕರೆಯಲ್ಲಿ ಈ ಜಾಗದ ಅಂದರೆ ಈ ಜನಪದ ಲೋಕ ಹರಡ್ಕೊಂಡಿದೆ. ನೀವಿಲ್ಲಿ ಏನಿಲ್ಲ ಅಂತ ಕೇಳ್ಬೋದು. ಯಾಕಂತಂದರೆ ನಮ್ಮ ಕರ್ನಾಟಕ ಗ್ರಾಮೀಣ ಸಂಸ್ಕೃತಿಯ ಕಲೆ ಇರ್ಬೋದು, ಜನಪದ ಲೋಕದ ವಿಶಿಷ್ಟಗಳಿರ್ಬೋದು, ನಾವು ತಿಳ್ಕೊಬೇಕಾಗಿರುವಂಥ ಅಂಶಗಳಿರ್ಬೋದು, ನೀವು ಏನಿಲ್ಲ ಅಂತ ಕೇಳ್ಬೋದು. ಅಷ್ಟೊಂದು ವಿಷಯಗಳು ಈ ಜಾನಪದ ಲೋಕದಲ್ಲಿದೆ. ತುಂಬ ಪ್ರಕೃತಿ ಮಧ್ಯೆ, ಈ ಹಸಿರು ಗಿಡ ಮರಗಳ ಮಧ್ಯೆ ಇದು ಹರಡ್ಕೊಂಡಿದೆ. ನಿಮಗೆ ಹೋಗ್ತಾ ಇರುವಾಗಲೇ ವಿಶಿಷ್ಟವಾಗಿರುವಂಥ ನಮ್ಮ ಜನಪದ ಕಳೆಗಳಿರುವಂತಹ ಕೆಲವೊಂದು ಪ್ರತಿಮೆಗಳೆಲ್ಲ ನಿಮ್ಮನ್ನು ಸ್ವಾಗತ ಮಾಡ್ತಾ ಇರ್ತವೆ. ಯಕ್ಷಗಾನದು, ಭೂತಕೋಲದು, ಜನಪದ ಕಲೆಗಳದ್ದು, ಈ ಥರ ಬೇರೆ ಬೇರೆ ನಿಮಗೆ ಈ ಪ್ರತಿಮೆಗಳೆಲ್ಲ ನಿಮಗೆ ಹೋಗ್ತಾ ಸಿಗ್ತಾ ಹೋಗುತ್ತೆ. ಹಾಗೆಯೇ ಇಲ್ಲಿ ಒಂದು ಬಯಲು ರಂಗಮಂದಿರ ಅಂತ ಇದೆ. ಇದನ್ನ ಆ್ಯಕ್ಚುಲಾಗಿ ಸುಮಾರು 1500 ಜನರು ಇದರಲ್ಲಿ ಕೂರ್ಬೋದು. ಗ್ರೀಸ್ನ ಎಪಿಕ್ ರಂಗಮಂದಿರ ಅಂತ ಇದೆ. ಆ ಮಾದರಿಯಲ್ಲಿ ಇದನ್ನ ಕಟ್ಟಿರುವಂಥದ್ದು. ತುಂಬ ಅಂತಂದರೆ ತುಂಬ ಯುನೀಕ್ ಆಗಿದೆ. ನೀವು ಒಂದ್ಸರಿ ಹೋದ್ರಿ, ನೀವು ಅದೆಷ್ಟು ಚೆನ್ನಾಗಿದೆ ಅನ್ನುವಂಥದ್ದು ನಿಮ್ಗಲ್ಲಿ ಗೊತ್ತಾಗುತ್ತೆ. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ, ಇದೇ ಆ ಬಯಲು ರಂಗಮಂದಿರ ಅಂತ ಅಂದ್ಬಿಟ್ಟು. ಹಾಗೆಯೇ ಅಲ್ಲಿ ನಿಮಗೆ ಹೂದೋಟ, ಗಾರ್ಡನ್ ಎಲ್ಲದೂ ಇದೆ. ತುಂಬ ಈ ಮಂಗಗಳೆಲ್ಲ ಓಡಾಡ್ತಾ ಇರುತ್ತೆ. ಮಕ್ಕಳು ತುಂಬ ಖುಷಿ ಪಡ್ತಾರೆ, ತುಂಬ ಖುಷಿ ಪಡ್ತಾರೆ. ನೋಡ್ತಾ ಇದ್ದೀರಲ್ವ, ನೀವು ಬೆಳಗ್ಗೆ ಹೋದರೆ ಒಂದು 10-11 ಗಂಟೆ ಟೈಮಲ್ಲಿ ನೀವು ಹೋದರೆ ಒಂದು ದಿನ ನೀವು ಸ್ಪೆಂಡ್ ಮಾಡುವಷ್ಟು, ಒಂದು ದಿನ ನೀವು ನೋಡುವಷ್ಟು ಅಲ್ಲಿ ವಿಷಯಗಳಿದೆ. ಅಷ್ಟೊಂದು ಅದ್ಭುತವಾಗಿದೆ. ಅಲ್ಲಿ ಲೋಕಮಂದಿರ ಅಂತ ಒಂದಿದೆ. ಆ ಲೋಕಮಂದಿರದಲ್ಲಿ ನಿಮಗೆ ಗ್ರಾಮೀಣ ಕಲೆಗಳ ಮತ್ತು ಕಲಾ ಪ್ರದರ್ಶನಕ್ಕಾಗಿ ಈ ಬಳಸಿರುವಂತಹ ವಾದ್ಯಗಳಿರ್ಬೋದು, ಅಥವಾ ನಮ್ಮ ಹಳ್ಳಿ ಜನರು ಬಳಸ್ತಿದ್ದಂತಹ ಸರಕು ಸಾಧನಗಳಿರ್ಬೋದು, ತೊಗ್ಲು ಗೊಂಬೆ ಇರ್ಬೋದು, ಯಕ್ಷಗಾನ ಇರ್ಬೋದು, ಬಯಲಾಟ ಇರ್ಬೋದು, ಇದರ ವಿವಿಧ ಗೊಂಬೆಗಳಿದೆ. ಆ್ಯಕ್ಚುಲಿ ಅದೇ ಒಂದು ನಾನು ಲೋಕಮಂದಿರ ಅಂತ ಹೇಳ್ತಾರಲ್ವ, ಅದೇ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಅದರ ಒಳಗಡೆ ಹೋದರೆ ನಿಮಗೆ ಹೊರಗಡೆ ಬರುವಾಗ ನೀವು ಯಾವುದೋ ಒಂದು ಪ್ರಪಂಚಕ್ಕೆ ಹೋಗಿ ಬಂದಾಗ ಆಗುತ್ತೆ. ಅದರ ಒಳಗಡೆ ಶೂಟಿಂಗ್ ಮಾಡೋಕ್ಕೆ ಬಿಡಲ್ಲ. ನಾನು ಒಳಗಡೆದು ತಗೊಂಡಿಲ್ಲ, ಬರೀ ಹೊರಗಡೆದಷ್ಟೇ ತಗೊಂಡಿದ್ದೇನೆ. ಅಲ್ಲಿ ಗೈಡ್ಗಳು ಕೂಡ ಸಿಗ್ತಾರೆ. ಅವರು ನಿಮಗೆ ನೀಟಾಗಿ ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಪ್ರತಿಯೊಂದು ಇದೆ, ನಮ್ಮ ಈ ಜನಪದ ಕಲೆಗಳಿಗೆ ಸಂಬಂಧಪಟ್ಟ ಪ್ರತಿಯೊಂದರದ್ದು ಗೊಂಬೆ ಅಥವಾ ಸಾಮಗ್ರಿ ವಸ್ತುಗಳನ್ನು ಅಲ್ಲಿ ಕಾಯ್ದಿರಿಸಿದ್ದಾರೆ. ಹಾಗೆಯೇ ಈ ಮರದ ರಥಗಳಿರ್ಬೋದು, ತೇರಂತಾರಲ್ವ ಅದು, ಹೂವಿನ ಪಲ್ಲಕ್ಕಿ, ಈ ಥರದನ್ನೆಲ್ಲ ತುಂಬ ಅಂತಂದರೆ ಹಾಗೆಯೇ ತುಂಬ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಇದು ಎತ್ತಿನ ಸಾರೋಟು, ಅಂದರೆ ಇನ್ನು ಮೈಸೂರು ಮಹಾರಾಜರು ಕಾಲದಲ್ಲಿ ಉಪಯೋಗಿಸ್ತಿದ್ದಂಥದ್ದು ಇದು. ಇದನ್ನೆಲ್ಲ ಹಾಗೆಯೇ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ನೋಡೋದಕ್ಕೆ ಒಂಥರ ತುಂಬ ಖುಷಿ ಆಗುತ್ತೆ. ನೋಡ್ತಾ ಇದ್ದೀರಲ್ವಾ. ನಾಗೇಗೌಡರು ಸುಮಾರು ವರ್ಷ ಕರ್ನಾಟಕದ ಉದ್ದಗಲಕ್ಕೂ ಎಲ್ಲ ಕಡೆ ಸುತ್ತಾಡಿ ಎಲ್ಲ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಂಡು, ಆ ವಸ್ತುಗಳನ್ನು ಸಂಗ್ರಹಣೆ ಮಾಡಿಕೊಂಡು ಅಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಅಂದರೆ ಮುಂದಿನ ಜನಾಂಗಕ್ಕೂ ಇರಲಿ, ಅವರಿಗೂ ತಿಳಿಯಲಿ ಅನ್ನೋ ಉದ್ದೇಶದಿಂದ. ಖಂಡಿತವಾಗ್ಲೂ ನಾವು ಮಕ್ಕಳನ್ನು ಕರ್ಕೊಂಡು ಹೋಗಿ ಒಂದ್ಸರಿ ತೋರಿಸ್ಬೇಕು. ತುಂಬ ವಿಷಯಗಳು, ನಮಗೆಷ್ಟೋ ವಿಷಯಗಳನ್ನು ನಾವು ನೋಡೇ ಇರಲ್ಲ, ಅಂಥದನ್ನೆಲ್ಲ ಅಲ್ಲಿ ನಾವು ನೋಡೋದಕ್ಕೆ, ಆ ಸಾಕ್ಷ್ಯಚಿತ್ರಗಳ ಥರ ನೋಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ನೋಡ್ತಾ ಇದ್ದೀರಲ್ವ, ಇದು ಉತ್ತರ ಕರ್ನಾಟಕದ ಹಿಂದಿನ ಕಾಲದಲ್ಲಿ ಬೀಜಗಳನ್ನು ಬಿತ್ತನೆ ಮಾಡೋದಕ್ಕೆ ಉಪಯೋಗ ಮಾಡ್ತಾ ಇದ್ದಂತಹ ಒಂದು ಪದ್ಧತಿ.
ಇಷ್ಟು ಮಾತ್ರ ಅಲ್ಲದೆ ಇಲ್ಲಿ ಇನ್ನೊಂದು ಏನು ಅಂತ ಅಂದರೆ, ಈ ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲೆಲ್ಲ ಮನೆಗಳಿರ್ತಾ ಇತ್ತಲ್ವ, ಅಲ್ಲಿ ಯಾವ ಥರ ಇರ್ತಾ ಇತ್ತು, ಅವರು ದಿನನಿತ್ಯದ ಅಡುಗೆಗಿರ್ಬೋದು, ಅವರ ದಿನನಿತ್ಯದ ಕೆಲಸಗಳಿಗೆ ಬಳಸ್ತಾ ಇದ್ದಂತಹ ಸಾಮಗ್ರಿಗಳಿರ್ಬೋದು, ಅದನ್ನೆಲ್ಲ ಯಾವ ಥರ ಇರ್ತಾ ಇತ್ತು ಇದೆಲ್ಲದನ್ನು ಅಂದರೆ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ, ಎಲ್ಲದನ್ನು ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ನಾವು ಎಲ್ಲದನ್ನು ನೋಡ್ಬೋದು. ನಿಮಗೆ ನಾವು ಒಂದು ಕಡೆ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಹೇಗೆ ಅಂತಂದರೆ ಹಳ್ಳಿ ಮನೆ ಥರ ಇದೆ. ಅಲ್ಲಿ ಅವರೇ ನಮಗೆ ಯಾವ ಥರ ಇದೆ ಅನ್ನೋದನ್ನು ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಂದರೆ ಪ್ರತಿಯೊಂದು ಇದರಲ್ಲೂ ಗೈಡ್ಗಳನ್ನು ಇಟ್ಟಿದ್ದಾರೆ. ನಿಮಗೆ ಪ್ರತಿಯೊಂದು ಸ್ಟೇಜಲ್ಲೂ ಅದನ್ನ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಗೈಡ್ಗಳು ನಮಗೆ ಹೆಲ್ಪ್ ಮಾಡ್ತಾರೆ. ನೋಡ್ತಾ ಇದ್ದೀರಲ್ವ, ಕರ್ನಾಟಕದ ಕಲೆಗಳಿರ್ಬೋದು, ನಮ್ಮ ಜನಪದ ಕಲೆಗಳನ್ನೆಲ್ಲ ಯಾವ ಥರ ಪ್ರತಿಮೆಗಳ ಮೂಲಕ ಅಲ್ಲಿ ಸ್ಥಾಪನೆ ಮಾಡಿ ಇಟ್ಟಿದ್ದಾರೆ ಅಂತ. ನಿಮಗೆ ಈವನ್ ಈ ದೈವ ಭೂತ ಕೋಲಗಳದ್ದು ಕೂಡ ಪ್ರತಿಮೆಗಳು ಸಿಗುತ್ತೆ, ಯಕ್ಷಗಾನದ್ದು ಸಿಗುತ್ತೆ, ಬೇರೆ ಬೇರೆ ನಮ್ಮ ಕರ್ನಾಟಕದ ಕಲೆಗಳ ಪ್ರತಿಮೆಗಳು, ಹಾಗೆಯೇ ಬಳಸ್ತಾ ಇದ್ದಂಥ ಸಾಮಗ್ರಿಗಳು ಎಲ್ಲದನ್ನು ನೋಡಲಿಕ್ಕೆ ಅಲ್ಲಿ ಸಿಗುತ್ತೆ. ನೋಡಿ, ಇದೇ ಆ ಹಳ್ಳಿ ಮನೆ. ಆ ಹಳ್ಳಿ ಮನೆಯ ಒಳಗಡೆ ನಾವು ಹೋಗಿ ತೋರಿಸ್ತೀವಿ. ಅಲ್ಲೊಬ್ಬರು ಗೈಡ್ ಇದ್ದಾರೆ, ನಮ್ಮ ಗೌರಿ ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಹುಲ್ಲು ಮಾಡಿನ ಮನೆ ಇದು. ಒಳಗಡೆ ಹೋಗ್ತಾ ಇದ್ದಾಗ ಎಷ್ಟು ತಂಪಾಗಿರುತ್ತೆ ಅಂತಂದರೆ ಸೂಪರ್. ಮರ ಕಾಲ್ಗಾಕೊಂದು ಗಿಫ್ಟ್ ಬರಲಿ ತೆಂಗಿನ ಮರ ಅಂತದ್ದು. ಇದು ಸಾವಿಗೆ ಮ್ಯಾಗಿ, ನೀವು ಮ್ಯಾಗಿ ತಿನ್ನಲ್ವಾ, ಹಂಗೆ ಸಾವಿಗೆ ಮಾಡೋದು. ಇದು ಇಲ್ಲಿದ್ದ ಹಣ್ಣು ಹಿಂಗಡಿದು. ಇದು ಮಲ್ನಾಡ್ ಸೈಡ್ ಮನೆ ಅಂತ, ಮಲ್ನಾಡಲ್ಲಿ ದೇವ್ರ ಮನೆ ಅಂತ ಹೇಳ್ತಾರೆ ಆ ಸೈಡು. ಈ ಕಡೆ ಹೀಡುಗ್ರು ಮನೆ ಅಂತ ಹೇಳ್ತಾರೆ, ಬಂಗಾರಪ್ಪ ಮನೆ. ಹೀಗೆ ಇತ್ತಂತಿಂದೆ ಈಗ ಎಸ್ಕೊಂಡು ಕಟ್ಟಾಕೋದು ಕೊಟ್ಟಿಗೆ. ಮಲ್ನಾಡಲ್ಲಿ ಚಿಕ್ಕ ಹಸು ನಮ್ಮಲ್ಲಿ ದೊಡ್ಡ ಹಸು ಮನೆ ಒಳಗಡೆ ಎಸ್ಕೊಂಡು ಕಟ್ಟಾಕ್ತಾರೆ. ಇಲ್ಲಿ ಫೈರ್ ಮಾಡೋ ಉರಿ ಹಾಕ್ತಾರೆ. ಹಿಂದ್ಗಡೆ ಸ್ನಾನ ಮಾಡೋ ಬಾತ್ರೂಮ್ ಇದೆ. ಮಲ್ನಾಡಲ್ಲಿ ಯಾವಾಗೂ ಮಳೆ ಹೋಯ್ತಾ ಇರ್ತದಲ್ಲ, ಸೀರೆಗಳು, ಬಟ್ಟೆಗಳು, ಸೌದೆ, ಮೀನು ಏನು ಬೇಕಾರೋ ಹಾಕೋ ಅಟ್ಟ ಸ್ಟೋರೇಜು. ಅಲ್ಲಿ 1 ತಿಂಗಳು 2 ತಿಂಗಳು ಮಾತ್ರ ಮಳೆ, ಎನಿ ಟೈಮ್ ಯಾವಾಗಲೂ ಮಳೆ ಹೋಯ್ತಾ ಇರ್ತದೆ ಮಲ್ನಾಡು. ಇದು ಸ್ಟೋರೇಜ್. ಈಗೆಲ್ಲ ಟ್ರಂಕು, ಸೂಟ್ ಕೇಸು, ನೀರು ಎಲ್ಲ ಬಂದಿದೆ. ಹಿಂದೆ ಗುಡ್ಡಲ್ಲಿ ಗಡಾರಿ ಅಂತ ಮಾಡ್ಕೊಂಡು ಪ್ರತಿಯೊಂದು ವಸ್ತುಗಳು ತುಂಬಿಕೊಳ್ಳೋರು. ಸ್ಟೋರೇಜ್. ಇದು ಬೆಡ್ರೂಮ್. ಇಲ್ಲ, ಇದು ಹಸೆ ಚಿತ್ತಾರ ಅಂತ ಹಬ್ಬ, ಹುಣ್ಣಿಮೆ, ಜಾತ್ರೆಗಳಲ್ಲಿ, ಮದುವೆಗಳಲ್ಲಿ ಶಿವಮೊಗ್ಗ, ಸಾಗರ, ಸೊರಬ ಆ ಕಡೆ ಗೋಡೆಗಳಿಗೆ ಚಿತ್ತಾರ ಅಂತ ಬಿಡಿಸ್ತಾರೆ. ಇದು ಸ್ಟೋರೇಜು. ನಾವು ಡಬ್ಬಳ ಕಾಳು, ಕಡ್ಡಿ, ರೈಸ್ 1 kg 2 kg ಮತ್ತು ಅಲ್ಯೂಮಿನಿ ಪಾತ್ರೆ, ಪ್ಲಾಸ್ಟಿಕ್ ಪಾತ್ರೆಲ್ಲ ಮಣ್ಣು, ಹುಡ್ಡು, ಮಣ್ಣಲ್ಲಿ ಜೀರಿಗೆ, ಮೆಣಸು, ರೈಸು, ಕಾಳು 1 kg ಮಡಿಕೋಬೋದು. ಇದು ಮದುವೆಗಳಿಗೆ ಹೆಣ್ಣು ಗಂಡು ಶಾಸ್ತ್ರ ಮಾಡಿ ನೀರು. ಇದು ಮದುವೆಗಳಿಗೆ ಗಂಡು ಕೈ ಕೊಡ್ತಾರೆ, ನಮ್ಮಲ್ಲಿ ಹೂವು ಕೊಡ್ತೀವಿ, ಆ ಸೈಡ್ ಕೊಡ್ತಾರೆ. ಇದು ಬಿದಿರು ಪುಟ್ಟಿ, ಬುಜ್ಜಿಗೆ ಪುಟ್ಟಿ, ದೇವ್ರ ಪುಟ್ಟಿ ಅಂತಾರೆ. ಮದುವೆ ಮನೆ ಶಾಸ್ತ್ರಕ್ಕೆ ತಗೊಂಡು ಹೋಗ್ತಾರೆ. ಈಗೆಲ್ಲ ಟ್ರಂಕು, ಸೂಟ್ ಕೇಸ್ ತಗೊಂಡು ಹೋಗ್ತಿರಲ್ಲ, ಅವಾಗ ಇದು ತಗೊಂಡು ಹೋಗ್ತಿರೋ ಮದುವೆಗೆ ಇದು ಮಾಡೋದು. ಇದು ಮಳೆಗಾಲದಲ್ಲಿ ಬೆಚ್ಚಗಿರ್ತದೆ, ಬೇಸಿಗೆ ತಣ್ಣಗಿರ್ತದೆ. ಎಷ್ಟೇ ಬಿಸಿಲು ಕೂಲಾಗಿರ್ತೀವಿ ಮನೆ. ಮಾರ್ಚ್ ಏಪ್ರಿಲ್ ಇನ್ನೂ ಕೂಲಾಗಿರ್ತದೆ ಸರ್. ಅಲ್ಲ, ಅದು ಒಣಕೆ. ಇದು ಅಡುಗೆ ಮನೆ. ಇದಕ್ಕೆ ಹಟ್ಟೆ ಅಂತಾರೆ. ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಸೋದೆ. ಮಲೆನಾಡಲ್ಲಿ ಯಾವಾಗೂ ಮಳೆ ಬಂದಿದ್ದು ಬೆಳೆಸ್ತಾರೆ. ಮತ್ತು ಅಲ್ಯೂಮಿನಿ ಪಾತ್ರೆ, ಪ್ಲಾಸ್ಟಿಕ್ ಪಾತ್ರೆ ಅವೆಲ್ಲ ಮಣ್ಣು, ಹುಡ್ಡು. ಮಣ್ಣಲ್ಲಿ ಈ ಥರ ಮಡಿಕೆ ಮಾಡ್ಕೊಂಡು ಮುದ್ದೆ ಕಟ್ಟೆ, ಗಂಜಿ ನೀರು, ಸಿಂಕ್ ಅದು ಹುಡ್ಡು. ಈಗೆಲ್ಲ ಪ್ಲಾಸ್ಟಿಕ್ ಕಬ್ಬು ಬಕೆಟ್ ಎಲ್ಲ ಬಂದಿದೆ. ಮುದ್ದೆ ಕಟ್ಟೆ, ಗಂಜಿ ನೀರು, ಕೈ ತೊಳೆದು, ಪಾತ್ರೆ ತೊಳೆದೆಲ್ಲ ಹಸಿಗೆ ಕೌಗೆ ಹಸಿಗೆ ನೀರು ಕೊಡ್ತಾರೆ. ಅದು ಬೆಣ್ಣೆ ಮೊಸರು ಮಾಡ್ಕೊಂಡು ನೆಲಿವು. ಇದು ಇಡ್ಲಿ ಮಾಡಿ ಸ್ಟೀಮರು, ಪಡ್ಡು ಮಾಡೋದು ಗ್ರೈಂಡರ್, ಒಳ್ಕಾಲ್. ಮಲೆನಾಡ ಸೀಕ್ರೆಟ್ ಲಾಕ್ ಆಗಿದೆ ನೋಡು. ಮಲೆನಾಡಲ್ಲಿ ಇಲ್ಲೂ ಲಾಕ್ ಇರುತ್ತೆ, ಇಲ್ಲೂ ಇರ್ತದೆ, ಇಲ್ಲೂ ಇರ್ತದೆ, ಇಲ್ಲಿ ಇರ್ತದೆ. ಅವ್ರ ಮನೇಲಿ ಒಂದೊಂದು ಥರ ಇರ್ತದೆ. ನೀವು ಅವ್ರ ಮನೆ 3 ಜನ ಫ್ಯಾಮಿಲಿಗೆ ಮಾತ್ರ ಗೊತ್ತಿರ್ತದೆ, ಬೇರೆ ಜನ ಗೊತ್ತಿರಲ್ಲ. ಇಲ್ಲ ಹಾಕಿ ಸರ್ ಕೈ ಹಿಂಗನ್ನಿ ಗೊತ್ತಲ್ಲ, ಗೊತ್ತಾಯ್ತಾ? ಪುಷ್ ಮಾಡು, ಅಲ್ಲಿ ಒಳಗಡೆ ಕೈ ಒಂದು ಪುಷ್ ಮಾಡೋದು ಮೇಲ್ಗಡೆ. ಈಗ ನಮ್ಮಲ್ಲಿ ಇದು ಓಕೆ. ಸೀಕ್ರೆಟ್ ಇದು ತೋಟದ ಮನೆ. ಲೇಬರ್ ಅವರು ಕೆಲಸ ಮಾಡೋರು ಮನೆ. ಅತಿ ತೀರಾ ಬಡ್ರ ಮನೆ ತೋಟದಲ್ಲಿ. ಇದು ದಪ್ಪ ಮೀನು ಹಿಡಿದು, ಇದು ಓಡಿ ಇಟ್ಲು ಚಾಪೆ, ಇದು ಸಣ್ಣ ಮೀನು ಸೀಗಡಿ ಕರ್ಮಿ, ಸ್ಮಾಲ್ ಮೀನು ಹಿಡಿದು. ಇದು ಮಲೆನಾಡು ಕೆಲಸ ಮಾಡೋ ಟೋಪಿ. ಇದು ಹಸಲರು ಜನಾಂಗ ಅಂತ ಅತಿ ತೀರಾ ಬಡವರು ಅಡಿಕೆ. ಇದು ಹಸಲರು ಜನಾಂಗ ಅಂತ ಅತಿ ತೀರಾ ಬಡವರು ಅಡಿಕೆ ತೋಟದಲ್ಲಿ ಈ ಥರ ಬಿದ್ರಲ್ಲಿ ಬೊಂಬಲ್ಲಿ ಮನೆ ಮಾಡಿರ್ತಾರೆ. ಅಡಿಕೆ ಕಾಕಿಟ್ಕೊಂಡು ಸಂಸಾರ ಅತಿ ತೀರಾ ಬಡ್ರ ಮನೆ ತೋಟದ ಮನೆ. ಅವತ್ತು ದಿವಸ ಇಲ್ಲಿ ಅಡುಗೆ ಮಾಡ್ಕೊಂಡು ಜೀವನ ಮಾಡ್ತಾರೆ. ಪಕ್ಕ ಸ್ಟೋರಿಗೆ ಲೇಬರ್ ಹೌಸ್ ತೋಟದ ಮನೆ. ಅವ್ರ ಸಾಲ ಮನೆ ಬಾತ್ರೂಮ್. ನೋಡ್ಕೊಂಡು ಬಂದಿರಲ್ವಾ ಎಷ್ಟು ಅದ್ಭುತವಾಗಿತ್ತು ಅಂತ. ಹಾಗೆಯೇ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೀತಾನೆ ಇರುತ್ತೆ.
ನೋಡ್ತಾ ಇದ್ದೀರಲ್ವ, ಈ ಥರ ಓಪನ್ ಆಗಿ ಕೆಲವೊಂದು ಟೈಮಲ್ಲಿ ಸಂದರ್ಭಗಳಲ್ಲಿ ಇದು ಹಾಗೇ ನಮಗೆ ಅಲ್ಲಿ ಹೋಗೋರಿಗೆ ನೋಡಲಿಕ್ಕೆ ಸಿಗುತ್ತೆ. ಇನ್ನೊಂದೇನು ಅಂತಂದರೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಅಂತ ಪಾರ್ಕ್ ಕೂಡ ಮಾಡಿದ್ದಾರೆ. ಎಲ್ಲದನ್ನು ನೋಡಿ ಆದ ನಂತರ ನೀವು ಲೋಕಮಂದಿರ ಮತ್ತು ಬಯಲು ರಂಗಮಂದಿರ ಇದೆಲ್ಲದನ್ನು ಮಿಸ್ ಮಾಡದೆ ನೋಡಬೇಕು. ಹಾಗೆಯೇ ಹಳ್ಳಿ ಮನೆಗಳೆಲ್ಲ ಇದೆಯಲ್ಲ ಅದೆಲ್ಲದನ್ನು ಮಿಸ್ ಮಾಡದೆ ನೋಡಿ ಆದ ನಂತರ ಕೊನೆಗೆ ಬೇಕಾದರೆ ಬೋರ್ ಆಯಿತು ಅಂತಂದರೆ ಆ ಪಾರ್ಕ್ ಇರುತ್ತೆ, ಅದರಲ್ಲಿ ನೀವು ಓಡಾಡ್ಬೋದು. ಹಾಗೆಯೇ ಮಕ್ಕಳನ್ನು ಆಟ ಆಡೋ ಪಾರ್ಕಿಗೆ ಕೂಡ ಕರ್ಕೊಂಡು ಹೋಗ್ಬೋದು. ನಾನು ಹೇಳಿದ್ನಲ್ಲ, ಬೆಳಗ್ಗೆ 10 ಗಂಟೆಗೆ ಹೋದರೆ ಸಾಯಂಕಾಲ 6 ಗಂಟೆ ತನಕ ನಿಮಗೆ ನೋಡುವಷ್ಟು ಅಲ್ಲಿ ವಿಷಯಗಳಿದೆ. ತುಂಬ ಅಂತಂದರೆ ತುಂಬ ಅದ್ಭುತವಾಗಿದೆ. ಖಂಡಿತವಾಗ್ಲೂ ಒಂದ್ಸರಿ ಮಿಸ್ ಮಾಡದೆ ಹೋಗಿ ಬನ್ನಿ, ತುಂಬಾ ನೀವು ಎಂಜಾಯ್ ಮಾಡ್ತೀರಾ. ಇಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.